ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲ್ಲ ಸುದ್ದಿಲು. ರಾಜ್ಯಸಭೆಗೆ ತೆನ್ಕಾಯಿ ಭಾರತದ 4 ಸಾಧಕಿಯರನ್ನ ರಾಜ್ಯಸಭೆಗೆ ತೆನ್ಕಾಯಿ ಭಾರತದ 4 ಸಾಧಕಿಯರನ್ನ ನಾಮನಿರ್ದೇಶನ. ರಾಜ್ಯಸಭೆ ಪಂಡ ಹಿರಿಯರನ ವೇದಿಕೆ ದೇಶ ಸೇವೆ ಮಲ್ಪನ ಅವಕಾಶ ತಿಕ್ಕದನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಬಂಟ್ವಾಳ ಪಂಜಿಕಲ್ಲು ಗ್ರಾಮದ ಮುಕ್ಕುಡಡು ಗುಡ್ಡೆ ಜರಿದು ಇಲ್ಲಗ ಬೂರ್ದು ಜೀವ ಕಳೆವನ್ನ ಕೇರಳದ ಮೂವೇರು ಬೇಲೆದಕ್ಕಲು ಸರ್ಕಾರದ ಪರಿಹಾರ ಕೊರಿಯರೆ ಪ್ರಯತ್ನ ಮಲ್ಪುವ ಮಂತ್ರಿ ವಿ ಸುನಿಲ್ ಕುಮಾರ್. ಜುಲೈ 10 ಕುಡೋರ ಮುಖ್ಯಮಂತ್ರಿಯರನ್ನು ಭೇಟಿ ಮಲ್ಪುವ ಕರಾವಳಿ ಕಡಲು ಕುರೆವಿನ ಶಾಶ್ವತ ಪರಿಹಾರ ದಿಟ್ಟಿಡು ವಿಶೇಷ ಅನುದಾನಗೂ ಭಿನ್ನಾಯ್ತನ್ನುವ ಒಡಿಪುಡು ನಮ್ಮ ಕುಡ್ಲದೊಟ್ಟುಗೂ ಮಂತ್ರಿ ಎಸ್ ಅಂಗಾರ. 35 ವರ್ಷ ಕರ್ನಾಟಕ ಯಕ್ಷಗಾನ ಮೇಳೋಡು ಸೇವೆ ಸಂದಾದಿನ ಹಿರಿಯ ಕಲಾವಿದರು ಬೆಳ್ಳಾರೆ ವಿಶ್ವನಾಥ ರೈ. ಕಾಡಮಲ್ಲಿಗೆ ಪ್ರಸಂಗದ ಪುದರ್ಪೋಯಿ ಹಿರಿಯ ಕಲಾವಿದರು ನನವುಂಜಿ ನೆಂಪು. ವಾರ್ತೆದ ವಿವರ. ರಾಜ್ಯಸಭೆ ಪಂಡ ಹಿರಿಯರ್ನ ವೇದಿಕೆ ದೇಶ ಸೇವೆ ಮಲ್ಪನ ಅವಕಾಶ ತಿಕ್ಕದನಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಪಂತರು ಪ್ರಧಾನಿ ನರೇಂದ್ರ ಮೋದಿ ಅರೆನು ರಾಜ್ಯಸಭೆಗೆ ನಾಮನಿರ್ದೇಶನ ಮಲ್ತಿನ ಬಗೆಟ್ 6 ಅಭಿಪ್ರಾಯ ತೆರಿಪಾದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಒಲಿಂಪಿಕ್ಸ್ ಪಾಲ್ದೆತೊಂದಿನ ಕೇರಳದ ದುಂಬುದ ಗುಬ್ಬುದಾರ ಪಿಟಿ ಉಷಾ, ಆಂಧ್ರಪ್ರದೇಶದ ಸಿನಿಮಾ ತಯಾರು ಮಲ್ಪನಾರು ನಿರ್ದೇಶಕರು ವಿಜಯೇಂದ್ರ ಪ್ರಸಾದ್, ತಮಿಳುನಾಡದ ಸಂಗೀತ ರಾಜೆ ಇಳಯರಾಜ ಮೊಕ್ಲೆನು ರಾಜ್ಯಸಭೆಗೂ ನಾಮನಿರ್ದೇಶನ ಮಲ್ತದ. ಈ ಬಗೆಟ್ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಲ್ತದು ಎಡ್ಡೆಪ್ಪು ಬಯಕದೇರು. ವೀರೇಂದ್ರ ಹೆಗ್ಡೆ ಸಮಾಜ ಸೇವೆಡು ದುಂಬುಲ್ಲೆರು. ಧರ್ಮಸ್ಥಳದ ದೇವಸ್ಥಾನಡು ಪ್ರಾರ್ಥನೆ ಮಲ್ಪರೆ ಬೊಕ್ಕ ಆರೋಗ್ಯ ಬರವು ಬೊಕ್ಕ ಸಂಸ್ಕೃತಿಡು 6 ಮಲ್ತೊಂದುಪುನ ಮಹಾ ಕಾರ್ಯನು ನಮ್ಮ ಮಾತಿರ್ಲಾ ತೂತ 6 ಖಂಡಿತವಾದ್ಲ ಸಂಸತ್ ಕಲಾಪೊಲಿನು ಎಡ್ಡೆ ಮಲ್ಪುವಿರಂದು ಪ್ರಧಾನಿ ಮೋದಿ ಟ್ವೀಟ್ ಮಲ್ತದೇರು. ರಾಜ್ಯಸಭೆಗೂ ನಾಮನಿರ್ದೇಶನ ಆಯ್ನ ಪಿಟಿ ಉಷಾ, ವಿ ವಿಜಯೇಂದ್ರ ಪ್ರಸಾದ್, ವೀರೇಂದ್ರ ಹೆಗ್ಡೆ ಬೊಕ್ಕ ಇಳಯರಾಜ ಮೊಕ್ಲಿಗೂ ಮೆಚ್ಚುಗೆ ತೆರಿಪಾದ ಪ್ರಧಾನಿ ಮೋದಿ ವೈಯಕ್ತಿಕ ಟ್ವೀಟ್ಲ ಕಡಪುಡ್ದೇರು. ಪಿಟಿ ಉಷಾ ಭಾರತದ ಪ್ರತಿಯೊರಿಯಗ್ಲ ಉಮೇದ್ ಗೊಬ್ಬುಡು ಪುದರ್ಪೋಯಿನ 6 ಗೊಬ್ಬುದಕ್ಲೆಗೂ ಮಾರ್ಗದರ್ಶನ ಕೊರುಂದು ಎಡ್ಡೆ ಕೆಲಸ ಮಲ್ತೊಂದುಲಿರಂದು ಮೋದಿ ಪುಗಾರ್ದೇರು. ದೇಶ ಸೇವೆ ಮಲ್ಪುನ ಅವಕಾಶ ತಿಕ್ಕದಂಡು ರಾಜ್ಯಸಭೆ ಪಂಡ ಹಿರಿಯರ್ನ ವೇದಿಕೆ ಅಕ್ಲಿನ ಕ್ಷೇತ್ರೋಡು ಮಲ್ತಿನ ಸಾಧನಲಿನ ಬಗೆಟ್ ಅನುಭವ ಪಟ್ಟುನ ಅವಕಾಶ ತಿಕ್ಕದಂಡು ಮುಂದೆನ್ನು ಬೇತೆ ರಾಜ್ಯಲಿಗ್ಲ ವಿಸ್ತಾರ ಮಲ್ಪೊಲಿ ದೇವಸ್ಥಾನ ಜೀರ್ಣೋದ್ಧಾರ, ಧಾರ್ಮಿಕ ಕ್ಷೇತ್ರದ ಸುಧಾಚಾರ, ಪವಿತ್ರತೆ, ರಕ್ಷಣೆ ಇಂಚಿತ್ತೆ ವಿಚಾರಲಿನ ಮಲ್ಪುನ ಅವಕಾಶ ಉಂಡುಂದು ವೀರೇಂದ್ರ ಹೆಗ್ಡೆರು ಪಂಡೆರು. ರಾಜ್ಯಸಭೆ ಸದಸ್ಯರಾಯನ ಹೆಗ್ಡೆರಿಗೂ ಬಾರಿ ಮೆಚ್ಚುಗೆ ತೋಚಿದ ಪಾಯ್ದಂಡು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಭಾರತೀಯ ಜೈನ್ ಮಿಲನ್ ಒತ್ತುಗುರು ಕಾರ್ಯರು ಪುಷ್ಪರಾಜ ಜೈನ್, ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್, ಬೆದ್ರಾ ಜೈನ ಮಠದ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಹೆಗ್ಡೆರಿಗೂ ಮೆಚ್ಚುಗೆ ತೆರಿಪಾದು ಎಡ್ಡೆಪ್ಪು ಬಯಕೇರು. ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ನನಗೆ ದೇಶ ಸೇವೆ ಮಾಡುವ ಅವಕಾಶವನ್ನು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಇದು ನಾಮನಿರ್ದೇಶನ ಆದದ್ರಿಂದ ಇದರಲ್ಲಿ ಯಾವುದೇ ಉತ್ಸಾಹದ ರಾಜಕಾಯ ಇಲ್ಲ. ನನ್ನ ಜೊತೆಗೆ 4 ಜನ ಪ್ರಖ್ಯಾತರಾದಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಿದ್ದಾರೆ. ರಾಜ್ಯಸಭೆ ಅಂದರೆ ಹಿರಿಯರ ವೇದಿಕೆ ಅಂತ ಲೆಕ್ಕ. ಹಾಗಾಗಿ ದೇಶದಲ್ಲಿ ಯಾರು ಈಗಾಗಲೇ ವಿಶೇಷವಾದ ಸೇವೆಯನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಆ ಅನುಭವವನ್ನು ಹಂಚಿಕೊಳ್ಬೇಕು ಮತ್ತು ನಮ್ಮ ಸೀಮಿತ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದಂಥ ಕಾರ್ಯಗಳು ಅಂದರೆ ರಾಜ್ಯದಲ್ಲಿಯೋ ಜಿಲ್ಲೆಯಲ್ಲಿಯೋ ತಾಲೂಕಿನಲ್ಲಿಯೋ ಅಥವಾ ಒಂದು ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕೆಲಸವನ್ನು ಇತರ ರಾಜ್ಯಗಳಿಗೆ ಕೂಡ ವಿಸ್ತರಿಸುವಂತೆ ಮಾಡಬೇಕನ್ನೋದು ಇದರ ಮುಖ್ಯವಾದ ಉದ್ದೇಶ. ನಾವು ಉದಾಹರಣೆಗೆ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನ ವಿಸ್ತಾರವಾಗಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ಷೇತ್ರದ ವಿಸ್ತರಣೆ ಇಡೀ ದೇಶಕ್ಕೆ ಆಗುವಂತ ಅವಶ್ಯಕತೆ ಇದೆ. ಅನೇಕ ಕಾರ್ಯಕ್ರಮ ಒಂದಲ್ಲ ಎರಡಲ್ಲ, ನಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರ, ಧಾರ್ಮಿಕ ಕ್ಷೇತ್ರಗಳ ಶುದ್ಧತೆ, ಪರಿಶುದ್ಧತೆ, ಪವಿತ್ರತೆ ರಕ್ಷಣೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವ ಅವಕಾಶ ಇದೆ. ಇದೆಲ್ಲವನ್ನು ನಾವು ರಾಜ್ಯಾದ್ಯಂತ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಮಾಡುವ ಅವಕಾಶವನ್ನು ನಾನು ಬಳಸಿಕೊಳ್ತೇನೆ ಅಂತ ಇದರಲ್ಲಿ ನಾನು ಹೇಳ ಬಯಸ್ತೇನೆ.
ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಶ್ರೀ ಮೋದಿಜಿಯವರನ್ನು ನಾನು ಧನ್ಯವಾದ. ಕರಿನ 10 ದಿನೊಡ್ದಿಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಬಾರಿ ಬರ್ಸ ಬರೊಂದಿತ್ತದು ಏತೋ ಕಡೆಟ್ ಕಷ್ಟ ನಷ್ಟ ಉಂಡಾತಂಡು. ಬಂಟ್ವಾಳ ತಾಲೂಕು ಪಂಜಿಕಲ್ಲು ಗ್ರಾಮದ ಮುಕ್ಕುಡ ಪನ್ಪುನವ್ಲು ಕೇರಳದ ಕಾರ್ಮಿಕರಿತ್ತಿನ ಇಲ್ಲಗು ಗುಡ್ಡೆ ಜರಿದು ಬೂರ್ದು ಮೂವೇರು ತೀರ್ದೆರು. ಒರಿಯಗು ಪೆಟ್ಟಾದಿತ್ತದು ಆಸ್ಪತ್ರೆಗೂ ಸೇರ್ಸಾದನು. ಕರಿನ 10 ದಿನೊಡ್ದಿಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಬಾರಿ ಬರ್ಸ ಬರೊಂದಿತ್ತದು ಏತೋ ಕಡೆಟ್ ಕಷ್ಟ ನಷ್ಟ ಉಂಡಾತಂಡು. ಬಂಟ್ವಾಳ ತಾಲೂಕು ಪಂಜಿಗಲ್ ಗ್ರಾಮದ ಮುಕ್ಕುಡ ಪನ್ಪನವ್ಲು ಕಾರ್ಮಿಕರಿತ್ತಿನ ಕೊಟ್ಟ್ಯ ಇಲ್ಲಗ್ ಗುಡ್ಡೆ ಬಿಚ್ಚಿದ ಬೂರ್ದು ಮೂವೇರು ತೀರ್ದೆರು. ಒರಿಯಗ ಪೆಟ್ಟಾದ ಆಸ್ಪತ್ರೆ ಸೇರ್ದೆರು. ಮಕ್ಕಳು ಕೇರಳ ಬೆನ್ಪಿ ವರ್ಗದಕಲು ಆದಿತ್ತದು 45 ವರ್ಷದ ಬಿಜು ಪಾಲಕಾಡ್, 45 ವರ್ಷದ ಸಂತೋಷ್ ಆಲಕುಯ್ಯ ಬೊಕ್ಕ 45 ವರ್ಷದ ಬಾಬು ಕೊಟ್ಟಾಯಂ ಆದಿತ್ತೆರು. ಪೆಟ್ಟಾಯನಾರು ಜಾನಿ ಕಣ್ಣೂರು ಪಂಡದು ಗುರ್ತ ಮಲ್ತಿದರು. ಪಂಜಿಕಲ್ಲದ ಮುಕ್ಕುಡಡು ಹೆನ್ರಿ ಕಾರ್ಲೋ ಪನ್ಪನರ್ನ ಇಲ್ಲಲ್ದ ರಬ್ಬರ್ ತೋಟುಡು ಕೆಲಸ ಮಲ್ತೊಂದಿತ್ತಿನ ಕಾರ್ಮಿಕರ್ನ ಇಲ್ಲಗು ಬುಧವಾರ ರಾತ್ರಿ ಗುಡ್ಡೆ ಜರಿದು 4 ಇಲ್ಲಡು ತಿಕ್ಕಲ್ದು ಬೂರ್ದೇರು. ಅವೆಟ್ಟು ಊರಿ ಜಾಗಿಡೆ ತೀರ್ದೇರು. ಮೂವೇರೇನು ಜೆಸಿಪಿಡು ಬಚಾವ್ ಮಲ್ತದಂಡು. ಮೂವೇರೇನು ಆಸ್ಪತ್ರೆಗೆ ಸೇರ್ಸಂಡ ಅವೆಟ್ಟು 20 ರಾತ್ರಿ ಆಸ್ಪತ್ರೆಡು ಜೀವ ಬಿಡ್ತಿರಂದು ಮಾಹಿತಿ ಬೈದಂಡು. ಗುಡ್ಡೆ ಜರಿದು ಇಲ್ಲಗ್ ಬೂರ್ದು ತೀರ್ನ ಕೇರಳದ ಮೂವೇರು ಕಾರ್ಮಿಕರನ ಕುಟುಂಬಗೂ ಪರಿಹಾರ ಕೊರಿಯರೆ ಪ್ರಯತ್ನ ಮಲ್ಪುವಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್ ಪಂತೆರು. ಬಂಟ್ವಾಳ ತಾಲೂಕು ಪಂಜಿಕಲ್ಲದ ಮುಕ್ಕುಡಾಡು ಇಲ್ಲ ಮಗರ್ನ ಜಾಗೆಗೆ ಪೋದು 6 ಮಾಧ್ಯಮದ ಕ್ರೀಡ ಪಾತಿರಿಯರು. ಬಂಟ್ವಾಳ ತಾಲೂಕು ಪಂಜಿಕಲ್ಲು ಗ್ರಾಮದ ಮುಕ್ಕುಡ ಪನ್ಪುನವ್ಲು ಕೊಟ್ಟ್ಯ ಒಂಜಿ ಬೂರ್ದು ಮೂವೇರು ಕೆಲಸದಕಲು ತೀರ್ನ ಜಾಗೆಗ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ, ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಇಂಚ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿ ಕೊರ್ದು ಸಂಗತಿ ಪಿಂದೊಂಡೆರು. ಇಂದುವೆ ಪೊತ್ತುಡು ಅಕುಲು ಕೆಲವು ಗ್ರಾಮಲೆಗ್ ಪೋದು ಬಾರಿ ಬರ್ಸೊಡ್ದಾದ್ ಆಯ್ನ ಕಷ್ಟ ನಷ್ಟದ ಬಗೆಟ್ ತುಯ್ಯರು. ಸುದ್ದಿ ಮಾಧ್ಯಮದ ಒಟ್ಟುಗೂ ಮಂತ್ರಿ ವಿ ಸುನಿಲ್ ಕುಮಾರ್ ಪಾತಿರ್ದು ಬಾರಿ ಬರ್ಸೊಡ್ದು ಗುಡ್ಡೆ ಜರಿದು ಮೂವೇರು ಕೆಲಸದಕಲು ಜೀವ ಕಳೆವನವು ಬಾರಿ ಬೇಜಾರದ ಸಂಗತಿ. ಮುಲ್ಪ ಪ್ರಕೃತಿ ಮುನಿಯಿನ ಬಗೆಟ್ ಅಧಿಕಾರಿ ಶಾಸಕರನ ಒಟ್ಟುಗೂ ಭೇಟಿ ಕೊರ್ದು ತೆರೆಯೊಂದ ತೀರ್ನಕಲು ಬೊಕ್ಕ ಆಸ್ಪತ್ರೆ ಡುಪ್ಪುನಕಲು ಕೇರಳಡ್ದು ಬತ್ತಿನ ರಬ್ಬರ್ ಟ್ಯಾಪಿಂಗ್ ಬೇಲದಕಲು ಸರ್ಕಾರದ ಕಡೆಡ್ದು ಅಕ್ಲಿಗ್ ಪರಿಹಾರ ಕೊರಿಯರೆ ಪ್ರಯತ್ನ ಮಲ್ಪುವ ಬಾರಿ ಬರ್ಸಗು ಪ್ರಕೃತಿ ಮುನಿದು ಬಾರಿ ನಷ್ಟ ಉಂಡು ಮಲ್ತದಂಡು. ಇಂಚಿನ ಪೊರ್ತು ಆಡಳಿತ ಸಜ್ಜಾದುಪ್ಪರೆ ಪ್ರಯತ್ನ ಮಲ್ತದು ಜಿಲ್ಲಾಧಿಕಾರಿ ಆಫೀಸರು ಸಭೆ ನಡಪಾವಣದ್ದು ಮಂತ್ರಿಯರು ಪಂಡಿರು. ಪಂಜಿಕಲ್ಲಿನ ಪ್ರದೇಶದಲ್ಲಿ ರಬ್ಬರ್ ತೋಟದ ನಡುವೆ ಮಣ್ಣು ಕುಸಿದು 3 ಜನ ಕಾರ್ಮಿಕರು ನಿನ್ನೆ ರಾತ್ರಿ ಮೃತವನ್ನು ಪಟ್ಟಿದ್ದಾರೆ. ಇವತ್ತು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳಕ್ಕೆ ನಾನು ಬಂದು ಭೇಟಿ ಕೊಟ್ಟಿದ್ದೇನೆ. ನನ್ನ ವಿಷಯ ತಿಳಿದ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳೀಯ ನಮ್ಮೆಲ್ಲ ಕಾರ್ಯಕರ್ತರು ಬಂದು ಯಾರು ಮಣ್ಣಿನ ನಡುವೆ ಸಿಗಾಕೊಂಡಿದ್ದಾರೆ ಅವ್ರನ್ನ ಉಳಿಸುವಂಥ ದೊಡ್ಡ ಪ್ರಯತ್ನ ನಡೆದಿತ್ತು. ದುರ್ದೈವ ಅವ್ರು ಯಾರನ್ನೂ ಕೂಡ ನಮಗೆ ಉಳಿಸ್ಕೊಳ್ಳಲಿಕ್ಕೆ ಇವತ್ತು ಆಗಲಿಲ್ಲ. 2 ಉಳಿಸಿದ್ದಾರೆ, 3 ಜನ ಮೃತಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ರಬ್ಬರ್ ಟ್ಯಾಪಿಂಗಿಗೆ ಬರುವಂಥ ಕೇರಳದ ಕಾರ್ಮಿಕರು ಅಂತೇಳಿ ಮೊದಲ ವರದಿನಲ್ಲಿ ಗೊತ್ತಾಗಿದೆ. ಪೂರ್ಣ ವರದಿ ಬಂದ ನಂತರ ಸರ್ಕಾರದ ಕಡೆಯಿಂದ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತೇವೆ. ಮಂಗಳೂರು ಮತ್ತು ಉಡುಪಿನಲ್ಲಿ ಕಳೆದ 4 ದಿನಗಳಿಂದ ಸತತವಾಗಿ ಬರ್ತಾ ಇರುವಂಥ ಮಳೆ, ಈ ಹಿನ್ನೆಲೆಯಲ್ಲಿ ಪ್ರಕೃತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಷ್ಟವನ್ನು ಉಂಟು ಮಾಡಿದೆ ಅಂತೇಳಿ ಬೇರೆ ಬೇರೆ ಪ್ರದೇಶಗಳ ವರದಿಗಳು ಬರ್ತಾ ಇದೆ. ಆ ಎಲ್ಲ ಪ್ರದೇಶಗಳಿಗೆ ನಿನ್ನೆ ಇವತ್ತು ನಾಳೆ ನಾವೆಲ್ಲ ಸಚಿವರು ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಜನರಿಗೆ ಧೈರ್ಯವನ್ನು ಹೇಳುವಂಥ ಮತ್ತು ಇಡೀ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿ ಸನ್ನದ್ಧವಾಗಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇವತ್ತು ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ತುರ್ತು ಸಭೆಯನ್ನು ಕೂಡ ಕರೆದಿದೆ. ಮುಂದಿನ 48 ಗಂಟೆಗಳಲ್ಲಿ ಬರ್ಬೋದಂಥ ಮಳೆಯನ್ನು ಅಂದಾಜು ಮಾಡಿಕೊಂಡು ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಂಜೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದೇವೆ. ತುಳುನಾಡ ಇತಿಹಾಸ ಪಡೆಯಿನ ಜೈನ ಮನೆತನದ ವಾರಸ್ದಾರರು ಬೆದ್ರದ ಬಳ್ಳಾಲ ಕುಟುಂಬದ ರಾಹುಲ್ ಬಳ್ಳಾಲ್ ಬುಧಾರ ತೀರಿಯರು. ಅರೆಗು 51 ವರ್ಷ ಪ್ರಾಯ ಆದಿತ್ತನು.
ತುಳುನಾಡ ಇತಿಹಾಸ ಪಡೆಯಿನ ಜೈನ ಮನೆತನದ ವಾರಸ್ದಾರರು ಬೆದ್ರದ ಬಳ್ಳಾಲ್ ಕುಟುಂಬದ ರಾಹುಲ್ ಬಳ್ಳಾಲ್ ಬುಧಾರ ತೇರಿಯರು ಅರೆಗೂ 51 ವರ್ಷ ಪ್ರಾಯ ಆದಿತ್ತನು ಬೆನ್ನಿದಾರು ಎಡ್ಡೆ ಬೇರದಾರ ಆದಿತ್ತಿನ ಜಯವರ್ಮ ರಾಜ್ ಬಳ್ಳಾಲ್ರೇನ ಮಗೆ ರಾಹುಲ್ ಬಳ್ಳಾಲ್ ಕಾನೂನು ಪದವಿ ಕಲ್ತಿದ್ದರು ಕುಟುಂಬದ ಬೆನ್ನಿ ಬೊಕ್ಕ ಹೋಟೆಲ್ ಬೇರುನು ಗೆಲ್ಮೇಡು ನಡಪಾದಿತ್ತರು ಬಳ್ಳಾಲ್ ಮನೆತನದ ದಾನ ಧರ್ಮ ದೇವಸ್ಥಾನ ಬಸದಿ ಜೀರ್ಣೋದ್ಧಾರ ಇಂಚ ಧಾರ್ಮಿಕ ರಂಗೊಡ್ಲ ಮಲ್ಲಪುದರು ಅರೆಗಿತ್ತಂಡು ಚೆನ್ನೈ ಬೆಂಗಳೂರು ಕುಡ್ಲ ಬೊಕ್ಕ ಬಿದ್ರಡು ಮಾಮಲ್ಲ ಹೋಟೆಲ್ ಬೇರ ವಿದಯ ದೇಶಲಿನ ಪೆತ್ತದ ಹೈನುಗಾರಿಕೆ ಸಾರಿಗೆ ವ್ಯವಸ್ಥೆ ಆಸ್ಪತ್ರೆ ಬೊಕ್ಕ ಗಾಡಿಲಿನ ಅಧಿಕೃತ ಮಾರಾಟ ಇಂಚಿತ್ತಿ ಕ್ಷೇತ್ರಲಿಡು ಮಲ್ಲ ಬೇರುಡಿತ್ತಿನ ರಾಹುಲ್ ವರ್ಮಾ ಬಳ್ಳಾಲ್ ರಾಜ್ಯಡೆ ಕಡೀರ್ದ ಹವಾ ನಿಯಂತ್ರಣದ ಪೆತ್ತದ ಕಿದೆ ಕಟ್ಟುದಿನ ಕೀರ್ತಿಗೂ ಸಂದಿದರು ಅರಿವಳಿಕೆ ತಜ್ಞರು ಬಡಿದಿ ಡಾಕ್ಟರ್ ಪ್ರೀತಿ ಬಳ್ಳಾಲ್ ಒರಿಮಗೆ ಆದಿತ್ಯ ಬಳ್ಳಾಲ್ ಅಮ್ಮೆರು ಜಯವರ್ಮ ರಾಜ್ ಬಳ್ಳಾಲ್ ಬೊಕ್ಕ ಅಪ್ಪೆ ವಿನಯ ಜೆ ಬಳ್ಳಾಲ್ ರೇನು ರಾಹುಲ್ ವರ್ಮಾ ಬಳ್ಳಾಲ್ ಆಗತಿದರು ಜಾಗತಿಕ ಬಂಟೆರ್ನ ಸಂಗೊಲಿನ ಒಕ್ಕೂಟ ಕುಡ್ಲದ ನಿಲೆಟ್ ಬನ್ಸ್ ಹಾಸ್ಟೆಲ್ ಸಮಾಜ ಕಲ್ಯಾಣ ಯೋಜನೆದ ಜುಲೈ ತಿಂಗಳದ ಕಾರ್ಯಕ್ರಮ ನಡೆತಂಡ ಬೇತೆ ಬೇತೆ ನಮೂನೆಡು ಒಟ್ಟು 40 ಲಕ್ಷ ರೂಪಾಯಿನ ಪರಿಹಾರ ಪಣವಾದ ಪಟ್ಟಿಯರು ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತೆರು ಜಾಗತಿಕ ಬಂಟೆರ್ನ ಸಂಗೊಲೆನ ಒಕ್ಕೂಟ ಕುಡ್ಲದ ನಿಲೆಟ್ ಬನ್ಸ್ ಹಾಸ್ಟೆಲ್ ಅಮೃತ ಮಹೋತ್ಸವ ಕಟ್ಟುಣ ಸಭಾಂಗಣಡು ಸಮಾಜ ಕಲ್ಯಾಣ ಯೋಜನೆ ಕಾರ್ಯಕ್ರಮ ಬೊಕ್ಕ ತಮ್ಮನದ ಮರ್ಯಾದೆ ಲೇಸು ಅಟ್ಟಣೆ ಆದಿತ್ತಂಡು ಒಕ್ಕೂಟದ ಗುರಿಕಾರ್ಯರು ಐಕಳ ಹರೀಶ್ ಶೆಟ್ರೆನ ಗುರ್ಕಾರ್ಮಿಡ್ ಕಾರ್ಯಕ್ರಮ ಸುರುವಾಂಡ್ ಮಲ್ಲ ಬಿನ್ನಿರು ಎಜೆ ಸಮೂಹ ಸಂಸ್ಥೆನ ಗುರ್ಕಾರ್ಯರು ಎಜೆ ಶೆಟ್ಟಿ ಬಿನ್ನಿರಾದ ಪಾಲ್ದೆ ತೊಂದು ಪಾತಿರ್ದು ಒಕ್ಕೂಟ ಸಮಾಜ ಕಲ್ಯಾಣ ಕಾರ್ಯಕ್ರಮ ಮಲ್ತದು ಕರಿನ ಮೂಜಿ ವರ್ಷಡು ಐಕಳ ಹರೀಶ್ ಶೆಟ್ರು ಎಡ್ಡೆ ಕಾರ್ಯ ಮಲ್ತೊಂದುಲ್ಲೇರು ತಾನ್ಲ ಒಕ್ಕೂಟಗೂ 5 ಲಕ್ಷ ರೂಪಾಯಿ ಕೊರೊಂದುಲ್ಲೇನ್ ಪಂಡಿರು ಐಕಳ ಹರೀಶ್ ಶೆಟ್ರು ಪಾತಿರ್ದು ಇತ್ತೆ ಪ್ರತಿಯೊರಿಲ ಸಮಾಜದ ಮಿತ್ತದ ಪ್ರೀತಿಡು ಬತ್ತದು ಕೆಲಸ ಮಲ್ಪುವೆರು ಆಯ್ನಾತು ಒಕ್ಕೂಟಗೂ ಜಾಗೆದಾನ ಕೊರುಂಡ ಬಡವರಿಗೂ ಕೊರಿಯರ ಸಹಾಯ ಆಪುಣಂದು ಪಂಡಿರು ಸವಣೂರು ಸೀತಾರಾಮರೈ ಎಸಿಪಿ ದಿನಕರ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಉತ್ಪಾದಕರ ಒಕ್ಕೂಟದ ಗುರಿಕಾರ್ಯರು ಕೆಪಿ ಸುಚರಿತಾ ಶೆಟ್ಟಿ ವಾರ್ತಾ ಭಾರತಿ ಪತ್ರಿಕೆದ ಪುಷ್ಪರಾಜ್ ಬಿಎನ್ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆದ ಡಾಕ್ಟರ್ ಪ್ರತಿಭಾ ರೈ ಜೆಸಿಎ ಸುರತ್ಕಲ್ದ ಗುರಿಕಾರ್ಯರು ರಾಜೇಶ್ವರಿ ಶೆಟ್ಟಿ ಮೊಕ್ಲೆಗೂ ತಮ್ಮನದ ಮರ್ಯಾದೆ ಮಲ್ತೆರು ದಿನಕರ್ ಶೆಟ್ಟಿ ಸುಚರಿತಾ ಶೆಟ್ಟಿ ಪುಷ್ಪರಾಜ್ ಬಿಎನ್ ಪಾತೆರ್ದು ಒಕ್ಕೂಟಗೂ ಎಡ್ಡೆಪ್ಪು ಬಯಕಿಯರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರಿಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕುರ್ನಾ 25 ಲಕ್ಷ ರೂಪಾಯಿದ ಚೆಕ್ನ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಒಕ್ಕೂಟಗೂ ಕೊರಿಯರು ಸಂಪತ ವರ್ಮ ಶೇಕಡ ಪಾಸ್ ಮಾರ್ಕ್ ದೆತ್ತಿನ 13 ಜೋಕ್ಲಿಗೆ ಪುರಸ್ಕಾರ ಸಮಾಜ ಕಲ್ಯಾಣ ಯೋಜನೆಡು ಬೇತೆ ಬೇತೆ ನಮೂನೆಡು ಒಟ್ಟು 40 ಲಕ್ಷ ರೂಪಾಯಿನ ಪರಿಹಾರ ಪಣವಾದ ಪಟ್ಟಿಯರು ಬಂಟೆರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರಿಕಾರ್ಯರು ಮಾಲಾಡಿ ಅಜಿತ್ ಕುಮಾರ್ ರೈ ನ್ಯೂ ಬಾಂಬೆ ದುಂಬದ ಕಾರ್ಪೊರೇಟರ್ ಸುರೇಶ್ ಜಿ ಶೆಟ್ಟಿ ಒಕ್ಕೂಟದ ಒತ್ತು ಗುರಿಕಾರ್ಯರು ಕರ್ನೀರ ವಿಶ್ವನಾಥ ಶೆಟ್ಟಿ ಪ್ರಧಾನ ಕಾರ್ಯಂತರು ಜಯಕರ್ ಶೆಟ್ಟಿ ಇಂದ್ರಾಳಿ ಜತೆ ಕಾರ್ಯಂತರು ಸತೀಶ್ ಅಡಪ್ಪ ಸಂಕಬೈಲ್ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಭಾಗ್ಯರಾಜ್ ಶೆಟ್ಟಿ ಡಾಕ್ಟರ್ ಮಂಜುಳಾ ಶೆಟ್ಟಿ ಡಾಕ್ಟರ್ ಪ್ರಿಯಾ ಶೆಟ್ಟಿ ಸಾಯಿನಾಥ ಶೆಟ್ಟಿ ನಯನಾ ಶೆಟ್ಟಿ ಕವಿತಾ ಪಕ್ಕಳ ಪಾಲ್ದಿತ್ತೊಂಡಿರು ಅಡ್ಡ್ಯಾರ್ ಪುರುಷೋತ್ತಮ ಭಂಡಾರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಯಕ್ಷಗಾನ ರಂಗದ ಹಿರಿಯ ವೇಷಧಾರ ಕರ್ನಾಟಕ ಮೇಳದ ಅನಂತರಾಮ ಬಂಗಾಡಿಯರ್ನ ಕಾಡಮಲ್ಲಿಗೆ ಪ್ರಸಂಗ ಪುಗಾರ್ತೆದ ಕಲಾವಿದರು ಬೆಳ್ಳಾರೆ ವಿಶ್ವನಾಥ ರೈ ಬುಧವಾರ ರಾತ್ರಿ ತೀರಿಯರು ಅರೆಗೂ 73 ವರ್ಷ ಪ್ರಾಯ ಆದಿತ್ತನು ಯಕ್ಷಗಾನ ರಂಗದ ಹಿರಿಯ ವೇಷಧಾರ ಕರ್ನಾಟಕ ಮೇಳದ ಅನಂತರಾಮ ಬಂಗಾಡಿಯರ್ನ ಕಾಡಮಲ್ಲಿಗೆ ಪ್ರಸಂಗದ ಪುಗಾರ್ತೆದ ಕಲಾವಿದರು ಬೆಳ್ಳಾರೆ ವಿಶ್ವನಾಥ ರೈ ಬುಧವಾರ ರಾತ್ರಿ ತೀರಿಯರು ಅರೆಗೂ 73 ವರ್ಷ ಪ್ರಾಯ ಆದಿತ್ತಂಡು ಬೆಳ್ಳಾರೆ ಸುಬ್ಬಯ್ಯ ರೈ ಬೊಕ್ಕ ಮಂಜಕ್ಕೆ ಮೊಕ್ಲಿನ ಮಗೆ ವಿಶ್ವನಾಥ ರೈ ರಡ್ಡನೇ ಕ್ಲಾಸ್ ಕಲ್ತಿನಾರು ಅಚ್ಯುತ ಮಣಿಯಾಣಿಯರಿಡ್ದು ಆಟದ ನಾಟ್ಯ ಕಲ್ತದು 9 ವರ್ಷ ಪ್ರಾಯಡೆ ವೇಷ ಪಾಡ್ದಿನಾರು ರಾಜನ್ ಅಯ್ಯರ್ ಬೊಕ್ಕ ಕೇಶವ ಮಾಸ್ಟರ್ ಮೊಕ್ಲಿಡ್ದು ಭರತನಾಟ್ಯಲ ಕಲ್ತದಿತ್ತೆರು ಜೋಕ್ಲಾಟಿಕೆ ಡುಪ್ಪನಗನೆ ಮಾಸ್ಟರ್ ಹಿರಣ್ಣಯ್ಯರೆಡ್ದು ಬಂಗಾರದ ಉಂಗಿಲ ತಮ್ಮನದ ಮರ್ಯಾದೆ ಪಡೆಯಿನಾರು ವಿಶ್ವನಾಥ ರೈ ಕರ್ನಾಟಕ ಮೇಳೊಡೆ 35 ವರ್ಷ ತಿರ್ಗಾಟ ನಡಪಾದಿನ 6 ಸುರತ್ಕಲ್ ಮೇಳ 5 ವರ್ಷ ಕದ್ರಾ ಮೇಳ 2 ವರ್ಷ ಬಪ್ಪನಾಡು 1 ವರ್ಷ ಕುಂಟಾರು ಮೇಳ 2 ವರ್ಷ ಎಡನೀರು ಮೇಳ 1 ವರ್ಷ ಕಟೀಲು ಮೇಳಡು 3 ವರ್ಷ ಸೇವೆ ಸಂದಾದೆರು ಒಂತೆ ಕಾಲೊಡ್ದು ಹುಷಾರಿಜಂದಿತ್ತಿನ ವಿಶ್ವನಾಥ ರೈ ಸುಳ್ಯ ಮುಟ್ಟದ ಬೆಳ್ಳಾರೆದ ಅರೆನ ಇಲ್ಲಡು ಬುಧವಾರ ರಾತ್ರಿ ತೀರಿಯರು
ಕರಾವಳಿಡು ವರ್ಷಲ ಕಡಲು ಕುರಿಯವನೆಕ್ ಶಾಶ್ವತ ಪರಿಹಾರಗಾದ ಜುಲೈ 10 ಕುಡೂರ ಮುಖ್ಯಮಂತ್ರಿಯರನ್ನು ಭೇಟಿ ಮಲ್ತದು ವಿಶೇಷ ಅನುದಾನಗೂ ಭಿನ್ನೈತನ್ನುವಂದು ಮೀನುಗಾರಿಕೆ ಬಂದರು ಬೊಕ್ಕ ಉಳನಾಡು ಸಾರಿಗೆ ಮಂತ್ರಿ ಎಸ್ ಅಂಗಾರ ಪಂತೆರು ಒಡಿಪುಡು 6 ನಮ್ಮ ಕುಡ್ಲ ಚಾನಲ್ದ ಒಟ್ಟುಗೂ ಪಾತಿರಿಯರು. ಮೀನುಗಾರಿಕೆ ಬಂದರು ಉಳನಾಡು ಬೊಕ್ಕ ಒಡಿಪು ಜಿಲ್ಲಾ ಜವಾಬ್ದಾರಿಕಿದ್ದ ಮಂತ್ರಿ ಎಸ್ ಅಂಗಾರ ಒಡಿಪುಡು ನಮ್ಮ ಕುಡ್ಲ ಚಾನಲ್ದ ಒಟ್ಟುಗು ಪಾತಿರ್ದು ಕರಾವಳಿಡು ವರ್ಷಲ ಕಡಲು ಕುರಿಯವನೇಕ್ ಶಾಶ್ವತ ಪರಿಹಾರ ಆದ ಮುಖ್ಯಮಂತ್ರಿಯರಿಗೆ ವರದಿ ಸಂದಾದ ಜುಲೈ 10 ಕುಡೋರಾರಿನ ಭೇಟಿ ಮಲ್ತದು ಶಾಶ್ವತ ಪರಿಹಾರದ ಕಾಮಗಾರಿಗೂ ವಿಶೇಷ ಅನುದಾನ ಒದಗಾರ ಭಿನ್ನೈತೊನ್ನುವಂದು ಪಂಡಿರು. ಮೂಜಿ ಜಿಲ್ಲೆದ ಉಸ್ತುವಾರಿ ಮಂತ್ರಿ ಬೊಕ್ಕ ಶಾಸಕರನ್ನು ಸೇರ್ಸಾವೊಂದು ಮುಖ್ಯಮಂತ್ರಿ ಭೇಟಿ ಮಲ್ಪಿರವುಲ್ಲ. ಕಾಪುದ ಮೂಳೂರು ಪಡುಬಿದ್ರೆ ಪಡುಕೆರೆ ಪರಿಸರಡು ಕಡಲು ಕುರಿವು ನೀಡಿದು ಆಸ್ತಿ ನಷ್ಟ ಆದಿತ್ತದು ತುರ್ತು ಕಾಮಗಾರಿ ಪಟ್ಟಿ ಮಲ್ತದಿತ್ತದು ಮುಖ್ಯಮಂತ್ರಿ ಗುಮನಗು ಕನಪ ಶಾಶ್ವತ ಯೋಜನೆಗ ಅನುದಾನ ಹೆಚ್ಚಬೋಡು ಅಂಚದು ಶಾಶ್ವತ ಬುಕ್ಕ ತತ್ಕಾಲದ ಇಂಚ ರಡ್ಡು ನಮೂನೆಡ್ಲ ಯೋಚನೆ ಮಲ್ತೊಂದುಲ್ಲ ತುರ್ತು ಕೊಂಜಿ ಶಾಶ್ವತ ಪರಿಹಾರ ಮಲ್ಪುವ ವರ್ಷಲದಂಚ ಈ ವರ್ಷಲ ಕಡಲು ಕುರಿಯವನ ತೋಜದು ಮೀನುಗಾರರು ಸಮಸ್ಯೆ ಎದುರಿಸಾಂದುಲ್ಲಿರು ಇದಕ್ಕೆ ಶಾಶ್ವತ ಪರಿಹಾರ ನಾಡ್ಪತ್ವಂದು ಮಂತ್ರಿ ಎಸ್ ಅಂಗಾರ ಪಂಡಿರು. ಈ ಒಂದು ಸಮುದ್ರ ಕೊರೆತ ಕಳೆದ ಅನೇಕ ವರ್ಷಗಳಿಂದ ಅದು ನಿರಂತರವಾಗಿ ನಡೆಯುವಂಥ ಒಂದು ಕೊರೆತ. ಈ ಒಂದು ಕೊರೆತವನ್ನು ನಾವು ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಆ ರೀತಿಯ ಒಂದು ಕಾಮಗಾರಿಯನ್ನು ಕೂಡ ಮಾಡಬೇಕು ಅನ್ನುವಂಥ ದಿಕ್ಕಿನಿಂದ ಈಗಾಗಲೇ ಸರ್ಕಾರ ಆ ರೀತಿಯ ಒಂದು ಯಾವ್ಯಾವ ರೀತಿಯ ತಂತ್ರಜ್ಞಾನಗಳಿದೆ ಅದು ಆ ಎಲ್ಲ ರೀತಿಯ ತಂತ್ರಜ್ಞಾನಗಳು ಕೂಡ ನಾವು ಮಾಹಿತಿಯನ್ನು ಪಡ್ಕೊಂಡು ಉಚ್ಚಿಲ ಭಾಗದಲ್ಲಿ ಆ ರೀತಿಯ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಆ ಒಂದು ಸ್ಥಳಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಯೂಸುಫ್ ಅನ್ನುವರು ಸೀವೆಲ್ ಬ್ರೇಕರ್ ಅನ್ನತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಆ ಒಂದು ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ದೇನೆ. ಆ ರೀತಿಯ ಗಮನಕ್ಕೆ ತಂದ ನಂತರ ಅದಕ್ಕೆ ಡಿಟೇಲ್ ಎಸ್ಟಿಮೇಟನ್ನು ಮಾಡಿಕೊಂಡು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಂದ ತಕ್ಷಣ ವರದಿಯನ್ನು ಕೊಡಬೇಕು ಅನ್ನತಕ್ಕಂಥ ಸೂಚನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ. ಎರಡನೇದಾಗಿ ಡಕ್ ಪುಟ್ ಅನ್ನತಕ್ಕಂಥ ಇನ್ನೊಂದು ಯೋಜನೆ ಕೂಡ ಇದೆ. ಆ ಒಂದು ಯೋಜನೆಯನ್ನು ಕೂಡ ನಾವು ಪ್ರಾಯೋಗಿಕವಾಗಿ ನಮ್ಮ ಮರವತ್ತೆ ಭಾಗದಲ್ಲಿ ಮಾಡಬೇಕು ಅನ್ನುವಂಥ ದಿಕ್ಕಿನಿಂದ ನಾವು ಯೋಚನೆಯನ್ನು ಕೂಡ ಮಾಡಿದ್ದೇವೆ. ನಾವು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಿಯುವಂಥ ಯೋಜನೆಯನ್ನು ಜಾರಿಗೆ ತಂದಾಗ ಅಲ್ಲಿ ಆ ಮೀನುಗಾರಿಗೆ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸರ್ಕಾರದ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಏನು ದುಂದುವೆಚ್ಚ ಆಗ್ತದೆ ಅಂದರೆ ಕೆಲವು ಕಳ್ಳ ಹಾಕುವಂಥ ಒಂದು ಯೋಜನೆ ಅದರಿಂದ ಯಾವುದೂ ಕೂಡ ನಮಗೆ ಲಾಭ ಇಲ್ಲ. ಎರಡನೇದಾಗಿ ಒಂದು ವರ್ಷ ಕಲ್ಲು ಹಾಕಿದ ಕೂಡಲೇ ಮರು ವರ್ಷ ಅದು ಸಮುದ್ರಕ್ಕೂ ಸೇರ್ತದೆ. ಅದಕ್ಕೋಸ್ಕರ ಈ ರೀತಿಯ ಶಾಶ್ವತವಾಗಿರುವಂಥ ಕಾಮಗಾರಿಯನ್ನು ಕೈಗೊಂಡಾಗ ಸರ್ಕಾರಕ್ಕೂ ಕೂಡ ಒಂದಷ್ಟು ಉಳಿತಾಯ ಆಗುವಂಥದ್ದು ಮತ್ತು ಮೀನುಗಾರಿಗೂ ಕೂಡ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುವುದು. ಬಂಟ್ವಾಳ ಬೆಳ್ತಂಗಡಿ ಶಾಸಕರಿನ ಬೆರಿಸಾಯುಡು ನಡತೊಂದಿತ್ತಿನ ಅಕ್ರಮ ಗಣಿಗಾರಿಕೆ ಪೊಯ್ಯದಂದೆ ಜುಗಾರಿ ದಂಧೆಲೆಗೂ ಮೂಕದ ಬಲ್ಲು ಪಾಡೊಂದಿತ್ತಿನ ಎಎಸ್ಪಿ ಶಿವಾಂಶು ರಜಪೂತ್ರನು ರಾಜಕೀಯ ಒತ್ತಡ ಪಾಡ್ದು ವರ್ಗ ಮಲ್ತದೆರೆಂದು ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ದೂರ್ದರು. 6 ಪಾಣೇರು ಬ್ಲಾಕ್ ಕಾಂಗ್ರೆಸ್ ಆಫೀಸರು ಸುದ್ದಿಕೋಟಡು ಪಾತಿರಿಯರು. ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪಾಣೇರು ಬ್ಲಾಕ್ ಕಾಂಗ್ರೆಸ್ ಆಫೀಸರು ಸುದ್ದಿಕೋಟಡು ಪಾತಿರ್ದು ಬಂಟ್ವಾಳ ಬೆಳ್ತಂಗಡಿ ಶಾಸಕರ್ನ ಬೆರಿಸಾಯುಡು ನಡತೊಂದಿತ್ತಿನ ಅಕ್ರಮ ಗಣಿಗಾರಿಕೆ ಪೊಯ್ಯದಂದೆ ಜುಗಾರಿ ದಂಧೆಲೆಗೂ ಮೂಕದ ಬಲ್ಲು ಪಾಡೊಂದಿತ್ತಿನ ಎಎಸ್ಪಿ ಶಿವಾಂಶು ರಜಪೂತ್ರನು ರಾಜಕೀಯ ಒತ್ತಡ ಪಾಡ್ದು ವರ್ಗ ಮಲ್ತದೆರೆಂದು ದೂರಿಯರು. ಉಂದೊಂಜಿ ರಾಜಕೀಯ ಉಮೇದದ ವರ್ಗ ಎಡ್ಡೆ ಕೆಲಸ ಮಲ್ತೊಂದಿತ್ತಿನ ಅಧಿಕಾರಿನು ಹೊರಡ್ದೊರನೆ ವರ್ಗ ಮಲ್ತದೆರು. ಕ್ಷೇತ್ರಡು ಬುಡಂದೆ ಅಕ್ರಮ ಪೊಯ್ಯಗಾರಿಕೆ ನಡಪ ಹೊಂದಿತ್ತದು ಅನಂತಾಡಿಡು ಗಣಿಕಾರಿಕೆ ಹಿಡಿದು ಸುರಂಗ ಸೇರ್ತಗೂ ಉಪದ್ರ ಆಪುಡೊಂದು ದೂರ್ದು ಪ್ರತಿಭಟನೆ ನಡಪಾದಿತ್ತಾಂದು ನೆಂಪು ಮಲ್ತೊನ್ನ 6 ಬಿಜೆಪಿ ದಕ್ಕಲು ಬಾಕಿ ದಕ್ಲೆಗೂ ಬುದ್ಧಿ ಪನ್ಪೆರು ಆಂಡ ಆಕ್ಲೆಗೂ ಬುದ್ಧಿ ಪನ್ನುಡಾಯಿನಕ್ಲು ಜನಕುಲು ಪಂಡೆರು. ಒಂಜಿಲೋಡು ಪೊಯ್ಯಗೂ 15,000 ರೂಪಾಯಿ ಕೊರುಡಾಯಿನ ಸ್ಥಿತಿಗತಿ ಉಂಡು. ಇಲ್ಲು ಕಟ್ಟಿನಕ್ಕಲು ಕಷ್ಟಡು ಬೂರ್ದೆರು. ತಾಲೂಕುದ ಒಂಜಿ ಕಡಿಟು ಲೈಸೆನ್ಸ್ ತೆತ್ತನಕ್ಕಲು ಮಾತಾ ಕಡಿಟ್ಲ ಪೊಯ್ಯಗಾರಿಕೆ ಮಲ್ಪೆರೆಂದು ರಮಾನಾಥ್ ರೈ ದೂರಿಯರು. ದೂದು ಅಡ್ಡೆದ ಕೈತಲ್ಡೆ ಕೆರಿಯರ ಪ್ರಯತ್ನ ಪೆಟ್ಟುಪಾಡ್ನ ಮಾತಾ ನಡತಿನ ವರದಿ ಆತಂಡು ಪೊಂಜೋಲಿನ ಕರೆಮಣಿ ಅಡವುದಿದ್ದು ಜುಗಾರಿ ದಂದೆಡು ಸೇರು ನಕಲು ಉಲ್ಲೇರು. ಪೊಯ್ಯಗಾರಿಕೆ ಕೈತಲ್ದ ಮಾರ್ಗೋಲು ಇಡೀ ಹಾಳಾತಂಡು. ಈ ಭಾಗದ ಬಂಟ್ವಾಳ ಬೊಕ್ಕ ಬೆಳ್ತಂಗಡದ 20 ಶಾಸಕರ್ನಲ ಬೇರಿಸಾಯ ಉಂಡುಂದು ತಾನು ಸೀದಾ ದೂರ್ವೆಂದು ರಮಾನಾಥ್ ರೈ ಪಂಡೆರು. ಕ್ಲಬ್ಬಿನಲ್ಲಿ ಚೂರಿ ಇರ್ತಾರೆ ಆದ್ರೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಅದನ್ನ ಬೇರೆ ಕಡೆ ತೋರಿಸ್ತಾರೆ.
ಇದು ನಮ್ಮ ತಾಲೂಕಿನಲ್ಲಿ ಈ ಘಟನೆಗಳು ನಡೀತಾ ಇದೆ. ಸ್ಥಳೀಯ ರಸ್ತೆಗಳು ಹತ್ತಿರದ ಸಂಪೂರ್ಣ ಹದಗೆಟ್ಟು ವಾಹನಗಳು ಓಡಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವಘಡಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಈ ಭಾಗದ ಬೆಳ್ತಂಗಡಿ ತಾಲೂಕಿನ ಬಂಟ್ವಾಳ ತಾಲೂಕಿನ ಇಬ್ಬರು ಶಾಸಕರ ಬೆಂಬಲ ಇದೆ ಅಂತ ಹೇಳಿ ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೇನೆ. ಇವರ ಬೆಂಬಲದಿಂದ ಬಹುಶಃ ಈ ಅಕ್ರಮ ಮೀನುಗಾರಿಕೆ ನಡೀತಾ ಇದೆ. ಮತ್ತು ಈ ವರ್ಗಾವಣೆಯಲ್ಲಿ ಅವರ ಕೈವಾಡ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಮಾಡ್ತಾ ಇದ್ದೇನೆ. ಶಿವಮೊಗ್ಗದ ಅಣವಟ್ಟಿಡು ಜೊತೆಗಿರುವನು ಚಂದಿರ ಪನ್ಪುನ ನಾಟಕ ಪ್ರದರ್ಶನ ಪುರ್ತುಡು ಅವೇಕ ಅಡ್ಡಿ ಮಲ್ತದು ನಾಟಕ ಪ್ರದರ್ಶನ ಉಂತಾದಿನ ಸಂಘ ಪರಿವಾರದ ಕಾರ್ಯಾಚರಣೆಗೆ ವಿರೋಧ ತೋಜಾದ ಬುಧಾರ ಕುಡ್ಲಡು ಪ್ರತಿಭಟನೆ ನಡೆತಂಡು. ಶಿವಮೊಗ್ಗದ ಅನವಟ್ಟಿಡು ಜೊತೆಗಿರುವನು ಚಂದಿರ ಪನ್ಪುನ ನಾಟಕ ಪ್ರದರ್ಶನದ ಪುರ್ತುಡು ಅವೇಕ ಅಡ್ಡಿ ಮಲ್ತಿನ ನಾಟಕ ಪ್ರದರ್ಶನ ಉಂತಾಯಿನ ಸಂಘ ಪರಿವಾರದ ಕಾರ್ಯಾಚರಣೆಗೆ ವಿರೋಧ ತೋಜಾದ ಬುಧಾರ ಕುಡ್ಲಡು ಪ್ರತಿಭಟನೆ ನಡೆತಂಡು. ಸಮುದಾಯ ಮಂಗಳೂರು ಬೊಕ್ಕ ರಾಷ್ಟ್ರೀಯ ಪ್ರಗತಿಪರ ಕಲಾವಿದರು ಒಟ್ಟು ಸೇರ್ದು ಸಾಂಸ್ಕೃತಿಕ ಅಭಿವೃದ್ಧಿಗೆ ಪೆಟ್ಟು ಬೂರ್ನೇಕು ವಿರೋಧ ಮಲ್ತದು ಕುಡ್ಲದ ಕ್ಲಾಕ್ ಟವರ್ ಎದುರು ಪ್ರತಿಭಟನೆ ನಡೆತಂಡು. ಸಂಘ ಪರಿವಾರದ ಈ ಚಲ್ಲು ಕಾರ್ಯಗೂ ವಿರೋಧ ತೋಜಾದ ರಾಜ್ಯದ ಪಾಕ ಕಡಿಟ್ಟು ನಾಟಕ ವೇಷದಕ್ಕೂ ಪ್ರತಿಭಟನೆ ನಡೆಪಾದಿರು. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಪ್ರೊಫೆಸರ್ ನರೇಂದ್ರ ನಾಯಕ್ ಇಂಚ ಪಾಕ ಜನ ಸಾಹಿತಿ ಕಲಾವಿದರು ವಿಚಾರವಾದಿಲು ಪ್ರತಿಭಟನೆ ಉದ್ದೇಶಿಸಾದ ಪಾತಿರಿಯರು. ಪಟ್ಟಾಭಿರಾಮ ಸೋಮಯಾಜಿ, ಪ್ರಭಾಕರ ಕಾಪಿಕಾಡ್, ಶ್ಯಾಮಸುಂದರ್ ರಾವ್, ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ, ಗುಲಾಬಿ ಬಿಳಿಮಲೆ, ವಿದ್ದು ಉಚ್ಚಿಲ, ಕ್ರಿಸ್ಟೋಫರ್, ಎಂ ದೇವದಾಸ್, ಮಾಧುರಿ ಬೋಳಾರ, ಸಂತೋಷ್ ಬಜಾಲ್, ನಿತಿನ್ ಕುತ್ತರ್, ರಿಯಾಜ್ ಬೆಂಗರೆ ಪಾಲ್ಗೊಳ್ಳುತ್ತಿದ್ದರು. ಶಿವಮೊಗ್ಗದ ಅಣವಟ್ಟಿಯಲ್ಲಿ ಮಾನವ ಮೌಲ್ಯದ ನಾಟಕವನ್ನು ತಡೆದು ನಿಲ್ಲಿಸಿದ ಸಂಘ ಪರಿವಾರಕ್ಕೆ ಹಿಂದಿ ಸಿನಿಮಾಗಳಲ್ಲಿ ಮೊದಲನೇದಾಗಿ ಆಕ್ಟ್ರೆಸ್ಗಳು ಎಲ್ಲರೂ ಮುಸ್ಲಿಮರಾಗಿದ್ದರು. ಎಲ್ಲರೂ ಪ್ರಾಯಶಃ 90% ಮುಸ್ಲಿಂ ಹೆಂಗಸರಿದ್ದರು. ಗಾಯಕಿಯರು ಎಲ್ಲರೂ ಮುಸ್ಲಿಂ ಇದ್ದರು. ಇದರಲ್ಲಿ ನಾವು ನೂರ್ ಜಹಾನ್, ಅಮೀರ್ಬಾಯಿ ಕರ್ನಾಟಕಿ, ಆಮೇಲೆ ಗೌರವಾಯಿ ಅಂಬಾಲವಾಲಿ, ಖುರ್ಷೀದ್ ಇತ್ಯಾದಿ ಹೆಸರುಗಳನ್ನ ಕೇಳ್ತಾ ಇದ್ದೆವು. ಆವಾಗ ಯಾರು ಹೇಳ್ತಾ ಇರಲಿಲ್ಲ ಯಾಕೆ ಈ ಮುಸ್ಲಿಂ ಹೆಂಗಸು ಭಜನೆ ಹೇಳ್ತಾರೆ ಅಂತ. ಆ ಪ್ರಶ್ನೆ ಬರ್ತಾ ಇರಲಿಲ್ಲ. ಹೀಗೆ ಯಾಕೆ ಬರ್ತಾ ಇದೆ? ಹೊತ್ತಾಗಿ ಎಲ್ಲಿಂದ ಬಂತು? ಈಗಲೂ ನಾವು ನೋಡ್ತಾ ಇದ್ದೇವೆ ಮುಸ್ಲಿಂ ಹೆಸರಿರುವ ಯಾರೋ ಪಾತ್ರವಹಿಸಿದಲ್ಲಿ ಆ ನಾಟಕವನ್ನು ನಾವು ಗೆದ್ದಿಲ್ಲ. ಎಂಥ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ ನೋಡಿ. ಭಜನೆಗಳನ್ನು ಹೇಳ್ಬೇಕಾದ್ರೆ ಇನ್ನು ಮೇಲೆ ಜಾತಿ ಹೇಳಬೇಕು, ಕವ್ವಾಲಿಗಳನ್ನು ಹೇಳ್ಬೇಕಾದ್ರೆ ಜಾತಿ ನೋಡಬೇಕು. ಇಂಥ ಪರಿಸ್ಥಿತಿಗೆ ನಮ್ಮನ್ನು ನಾವೇ ಇವತ್ತು ತಂದುಕೊಂಡಿದ್ದೇವೆ. ಅತ್ಯಂತ ಬೇರಕರ. ಕರ್ನಾಟಕ ಇಸ್ ಇನ್ಕ್ಲೂಸಿವ್ ಕಲ್ಚರ್. ವೈದಿಕ ಧರ್ಮ ಬಂದದ್ದು ನಮಗೆ 14ನೇ ಶತಮಾನ. ಅದು ಬಂದಿದೆ, ದಾಸರು ಅದಕ್ಕೆ ಕೆಲಸ ಮಾಡಿದ್ದಾರೆ, ಯಾರದು ಇಲ್ಲ ಅಂತ ಹೇಳ್ತಿಲ್ಲ. ಅದು ಕೂಡ ಕರ್ನಾಟಕ ಸಂಸ್ಕೃತಿಯ ಭಾಗವೇ. ಆದರೆ ಅದುವೇ ಕರ್ನಾಟಕ ಸಂಸ್ಕೃತಿ ಅಲ್ಲ. ಇವತ್ತಿನ ರಾಜಕೀಯ ಆ 14-15ನೇ ಶತಮಾನದ ಆನಂತರ ಬಂದಂಥ ಬ್ರಾಹ್ಮಣಿಕಲಾದಂಥ ವೈದಿಕ ಪರಂಪರೆಯನ್ನು ಮಾತ್ರ ತನ್ನ ಪರಂಪರೆಯಿಂದ ಘೋಷಿಸ್ತಾ ಇದೆಯಲ್ಲ, ಇದು ಸಂಸ್ಕೃತಿಯ ತಿಳುವಳಿಕೆ ಇಲ್ಲದೆ ಇರುವವರು ಹೇಳುವ ಮಾತು. ಆದ್ದರಿಂದ ನಾಟಕವನ್ನು ನಿಲ್ಲಿಸಿದವರು ನಿಜವಾದ ಅರ್ಥದಲ್ಲಿ ಸಂಸ್ಕೃತಿ ವಿರೋಧಿಗಳು. ಜುಲೈ 18 ನವೆಂಬರ್ 5 ಮುಟ್ಟ ಕಾಶಿ ಮಠಾಧೀಶರು ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಚಾತುರ್ಮಾಸ್ಯ ವೃತ್ತ ಮಲ್ಪುವೆರು. ಜುಲೈ 1 ಬಯ್ಯ 7 ಗಂಟೆಗೆ ಅರೇನು ಕುಡ್ಲಾ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಎದ್ಕೊಂಡು ಬಂದು ವೃತ್ತ ಸಮಿತಿದ ಗುರಿ ಕಾರ್ಯರು ಎಂ ಪದ್ಮನಾಭ ಪೈ ಪಂತೆರು.
ಶ್ರೀ ಕಾಶಿ ಮಠಾಧೀಶರ್ನ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿದ ಗುರಿಕಾರ್ಯರು ಎಂ ಪದ್ಮನಾಭ ಪೈ ಗುರುವಾರ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಕೂಟೋಡು ಪಾತಿರ್ದು ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಕೊಂಚಾಡಿ ಮೊಕ್ಕಾಂ ಚಾತುರ್ಮಾಸ ವ್ರತ ಮುಗಿತದು ಕುಡ್ಲದ ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೂ ಬರಿಯರೆ ಜುಲೈ 1 ನಗರ ಪೊಗ್ಗೆರೆ ಇತ್ತದು ಬಗೆಯ 7 ಗಂಟೆಗೆ ರಥಬೀದಿಡ್ದು ದೇವಸ್ಥಾನ ಮುಟ್ಟ ಪೂರ್ಣ ಕುಂಭದ ಒಟ್ಟುಗೂ ಇದ್ಕೋನ್ವ ಅಂದ್ ಪಂಡಿರು. ಜುಲೈ 14 ಸುಪ್ರತೀಂದ್ರ ತೀರ್ಥ ಸ್ವಾಮೀಜಿಯರ ಆರಾಧನೆ, ಹವನ, ಮೃತಿಕಾ ಪೂಜೆ, ಪವನಾಭಿಷೇಕ, ಶತಕಲಶಾಭಿಷೇಕ, ಚಾತುರ್ಮಾಸ ವೃತ್ತದಿತ್ತೊನ್ನ ಆಶೀರ್ವಚನ ಇಂಚ ಬೇತೆ ಬೇತೆ ಕಾರ್ಯಕ್ರಮ ನಡಪರೆ ಉಂಡು ಆರ್ಪಂಡಿರು. ಜುಲೈ 18 ನವೆಂಬರ್ 5 ಮುಟ್ಟ ಕಾಶಿ ಮಠಾಧೀಶರು ಸಂಯಮೀಂದ್ರ ತೀರ್ಥ ಸ್ವಾಮೀಜಿ ಚಾತುರ್ಮಾಸ ವೃತ್ತ ಹಸುರು ಮಲ್ಪುವೆರು. ಈ ಪೊರ್ತುಡು ತರಾವರಿ ಕಾರ್ಯಕ್ರಮ, ಭಜನೆ, ಸಂಗೀತ, ಹರಿಕತೆ, ಸಾಂಸ್ಕೃತಿಕ ಕಾರ್ಯಕ್ರಮ, ವೇದ ಪಾರಾಯಣ ನಡಪರೆ ಉಂಡು ಎಂ ಪದ್ಮನಾಭ ಪೈ ಪಂಡಿರು. ಜಗನ್ನಾಥ ಕಾಮತ್, ಮುಂಡ್ಕೂರು ರಾಮದಾಸ್ ಕಾಮತ್, ಬಿಆರ್ ಭಟ್, ಸುರೇಶ್ ಕಾಮತ್, ಸುದರ್ಶನ್, ಕಿರಣ್ ಪೈ ಬೊಕ್ಕ ಸತೀಶ್ ಪ್ರಭು ಸುದ್ದಿ ಕೂಟೊಡಿದ್ದರು. 14 ತಾರೀಕಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. 14 ತಾರೀಕಿಗೆ ಪರಮ ಪೂಜ್ಯ ಶ್ರೀಮದ್ ಸುಕೃತೀಂದ್ರ ತೀರ್ಥ ಸ್ವಾಮೀಜಿಯವರ ಪುಣ್ಯತಿಥಿ ಆರಾಧನೆ ಇದೆ. ಆ ದಿನ ಲಘು ವಿಷ್ಣು ಅಭಿಷೇಕ ಹಾಗೂ ಸಾಯಂಕಾಲ ಗರುಡ ವಾಹನ ಪೂಜೆ ಇದೆ ಹಾಗೂ ಗುರುಗಣಗಾನ ಆ ದಿವಸ ನಡೆಯಲಿಕ್ಕಿದೆ. ಅದೇ ತರ 15ರಿಂದ ನಾಳ್ದು 15ರಿಂದ 17ರ ತನಕ ವಿವಿಧ ಸಾನ್ನಿಧ್ಯ ಹವನಗಳು ನಡೆಯಲಿಕ್ಕಿದೆ. 18 ತಾರೀಕಿಗೆ ಬೆಳಗ್ಗೆಯಿಂದ ಪ್ರಾರಂಭವಾಗಿ 4 ಗಂಟೆಯಿಂದ ಪ್ರಾರಂಭವಾಗಿ ದೇವರಿಗೆ ಶತಕಲಶಾಭಿಷೇಕ, ಪವಮಾನಾಭಿಷೇಕ, ಕನಕಾಭಿಷೇಕ ಹಾಗೂ ಮೃತಿಕಾನಯನ, ಮುದ್ರಾಧಾರಣ, ಪರವರ್ಧ ಸಮಾಜ ಬಾಂಧವರಿಗೆ ಮುದ್ರಾಧಾರಣೆ ಕಾರ್ಯಕ್ರಮ ಇದೆ. ಮಹಾಪೂಜೆಯಾಗಿ ಸಂಜೆ ಮೃತಿಕ ಪೂಜೆಯಾಗಿ ಚಾತುರ್ಮಾಸ ವ್ರತವನ್ನು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಸ್ವೀಕರಿಸಲಿದ್ದಾರೆ. ಅದೇ ತರ ಸಾಯಂಕಾಲ ಸಭಾ ಕಾರ್ಯಕ್ರಮ ಇದೆ. ಸಮಾಜ ಬಾಂಧವರಿಗೆ ಗುರುಗಳಿಂದ ಆಶೀರ್ವಚನ ಕಾರ್ಯಕ್ರಮ ಸಹ ನಡೆಯಲಿಕ್ಕಿದೆ. ಈ ಜುಲೈ 18ರ ತಾರೀಕಿನಿಂದ 5 ನವೆಂಬರ್ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ. ವಿಶೇಷವಾಗಿ ರಾಮಾಯಣ ಪಾರಾಯಣ, ಅದೇ ತರ ಸುಂದರಕಾಂಡ ಹವನ, ಮಹಾಭಾರತ ಪಾರಾಯಣ, ಅದೇ ವರಹ ಪುರಾಣ ಪಾರಾಯಣ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಮತ್ತೆ ವಿವಿಧ ಹವನಗಳು ದೇವಸ್ಥಾನದ ವಠಾರದಲ್ಲಿ ನಡೆಯಲಿಕ್ಕಿದೆ, ಪ್ರಾಂಗಣದಲ್ಲಿ ನಡೆಯಲಿಕ್ಕಿದೆ. ಅದೇ ತರ ಶ್ರೀನಿವಾಸ ಕಲ್ಯಾಣ ಹವನ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ. ಆದಷ್ಟು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿ ಈ ಚಾತುರ್ಮಾಸ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು, ನಭೂತೋ ನಭವಿಷ್ಯತ್ ಅಂತೇಳಿ ಮಾಡಬೇಕಂತೇಳಿ ನಮ್ಮ ಚಾತುರ್ಮಾಸ ಸಮಿತಿಯವರು, ಆಡಳಿತ ಮಂಡಳಿಯವರು ಹಾಗೂ ಸಮಸ್ತ ಸಮಾಜ ಬಾಂಧವರು ನಿರ್ಧರಿಸಿದ್ದಾರೆ. ಕುಡ್ಲದ ನಾರಾಯಣಗುರು ಯುವ ವೇದಿಕೆ ದಾನಿಲಿಟ್ಟು ಬ್ರಹ್ಮಶ್ರೀ ಬಂಗಾರದ ಪದಕ ಕೊರ್ಪುನ ಬರವು ಕಲ್ಪರೆ ಪಣವು ಸಾಯ ಪಟ್ಟುನ ಬೊಕ್ಕ ಸಾಧಕರಿಗೆ ತಮ್ಮನದ ಮರ್ಯಾದಿದ ಲೇಸ್ ಜುಲೈ 10 ಐತಾರದಾನಿ ಕಾಂಡೆ 10 ಕುಡ್ಲದ ಪುರಭವನೋಡು ನಡಪುಂಡು. ವೇದಿಕೆದ ಗುರಿಕಾರ್ಯರು ಸುದರ್ಶನ್ ಡಿ ಸುವರ್ಣ ಗುರ್ಕಾರ್ಮಿಡ್, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದೀಪನ ಮಲ್ಪುವೆರು. ಆನಿಕಾಂಡೆ ಒರ್ಮರೇಕ್ ಮರಿಯಲದ ಮಿನದನ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಮತದನಂದು ಪ್ರಕಟಣೆಡು ತೆರಿಪಾದಿರು. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲು. ರಾಜ್ಯಸಭೆಗೆ ತೆನ್ಕಾಯಿ ಭಾರತದ 4 ಸಾಧಕಿಯರನ ರಾಜ್ಯಸಭೆಗೆ ತೆನ್ಕಾಯಿ ಭಾರತದ 4 ಸಾಧಕಿಯರನ ನಾಮನಿರ್ದೇಶನ. ರಾಜ್ಯಸಭೆ ಪಂಡ ಹಿರಿಯರ್ನ ವೇದಿಕೆ ದೇಶ ಸೇವೆ ಮಲ್ಪುನ ಅವಕಾಶ ತಿಕ್ಕದನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ. ಬಂಟ್ವಾಳ ಪಂಜಿಕಲ್ಲು ಗ್ರಾಮದ ಮುಕ್ಕುಡಡು ಗುಡ್ಡೆ ಜರಿದು ಇಲ್ಲಗ ಬೂರ್ದು ಜೀವ ಕಳೆವನ್ನ ಕೇರಳದ ಮೂವೇರ ಬೇಲದಕ್ಕಲು ಸರ್ಕಾರದ ಪರಿಹಾರ ಕೊರಿಯರೆ ಪ್ರಯತ್ನ ಮಲ್ಪುವ ಮಂತ್ರಿ ವಿ ಸುನಿಲ್ ಕುಮಾರ್. ಜುಲೈ 10 ಕುಡೋರ ಮುಖ್ಯಮಂತ್ರಿಯರನ್ನು ಭೇಟಿ ಮಲ್ಪುವ ಕರಾವಳಿ ಕಡಲು ಕೊರೆಯುವ ಶಾಶ್ವತ ಪರಿಹಾರ ದಿಟ್ಟಿಡು ವಿಶೇಷ ಅನುದಾನಗೂ ಭಿನ್ನಾಯ್ತನ್ನುವ ಒಡಿಪುಡು ನಮ್ಮ ಕುಡ್ಲದೊಟ್ಟುಗೂ ಮಂತ್ರಿ ಎಸ್ ಅಂಗಾರ. 35 ವರ್ಷ ಕರ್ನಾಟಕ ಯಕ್ಷಗಾನ ಮೇಳೋಡು ಸೇವೆ ಸಂದಾದಿನ ಹಿರಿಯ ಕಲಾವಿದರು ಬೆಳ್ಳಾರೆ ವಿಶ್ವನಾಥ ರೈ. ಕಾಡಮಲ್ಲಿಗೆ ಪ್ರಸಂಗದ ಪುದರ್ಪೋಯಿ ಹಿರಿಯ ಕಲಾವಿದರು ನನವುಂಜಿ ನೆಂಪು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.